8, 9, 10 ಹುಡುಗರ ವಿಭಾಗದ ಹಾಳೆ ಓಟದ ಸ್ಪರ್ಧೆ. ಚಿಕ್ಕ ಮಕ್ಕಳು ತೋಡಿಗೆ ಸ್ನಾನಕ್ಕೆ ಹೋಗ್ಲಿಕ್ಕಿಲ್ಲ, ಹೋದ್ರೆ ಪೋಷಕರು ಜವಾಬ್ದಾರರು. ನಿಮ್ಮ ಮಕ್ಕಳನ್ನು ಜಾಗ್ರತೆ ಮಾಡಿಕೊಳ್ಳಿ. ಇದರ ಲೋಕಾರ್ಪಣೆ ಕಾರ್ಯಕ್ರಮ 8 ಡಿಸೆಂಬರ್ 2021, ಸಮಯ ಬೆಳಗ್ಗೆ 10:20. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಳೆ ಓಟ, ಹುಡುಗಿಯರ ಹಾಳೆ ಓಟ. ನೆಕ್ಸ್ಟ್ ಅದರಲ್ಲಿ ಪ್ರಥಮ ದ್ವಿತೀಯ. ಫಸ್ಟ್ ಅದಿತ್ರಿ ಮೂಲೆಮನೆ ಅದಿತ್ರಿ. ಪ್ರಥಮ ಹಾಳೆ ಓಟ ಅದಿತ್ರಿ ಮೂಲೆಮನೆ ಬಂದ. ಅದಿತ್ರಿ ಮೂಲೆಮನೆ ನೀನಮ್ಮ ಐಶಾನಿ ಇದ್ದಾರೆ. ಓಕೆ, ಬಕೆಟ್ಗೆ ಬಾಲ್ ಹಾಕೋದು ಪ್ರಥಮ ಅದೀಶ್ ಜಾಣಂತಿ ಅದೀಶ್. ಪ್ರೋತ್ಸಾಹಕವಾಗಿ ಮುಡಿ ಬರ್ತಾ ಇದೆ. 8 ಹುಡುಗಿಯರ ಹಾಳೆ ಓಟ, ಇದು ಫೈನಲ್. ಓಕೆ, ಬಂದವರಿಗೆ ಕೊಡ್ತಾರೆ. ಕಡ್ಲೆ ಹಾಕೋದು ಪ್ರಥಮ ಅದಿತ್ರಿ ಮೂಲೆಮನೆ ಸತೀಶ್ ಅತ್ರಿಜಾಲು. ಕಡ್ಲೆ ಹೆಕ್ಕುವ ಪ್ರಥಮ ಅದಿತ್ರಿ ಮೂಲೆಮನೆ. ಬಹುಮಾನವನ್ನು ಸತೀಶ್ ಚಂದ್ರ ಅತ್ರಿಜಾಲು, ರಾಜನ್ ದೈವ ಟ್ರಸ್ಟ್ ಬನ್ಯಸಾಗ ವಿಡತ್ತ ಗುರ್ಕಾರ್. ದ್ವಿತೀಯ ಐಶಾನಿ ಪಡಿಪಂಡ. ಸತೀಶ್ ಬಕೆಟ್ಗೆ ಬಾಲ್ ಹಾಕುವುದು ದೀಕ್ಷಿತ್. ಪ್ರಥಮ ಅದೀಶ್ ಜಾಣಂತಿ, ದ್ವಿತೀಯ ಐಶಾನಿ ಪಡಿಪಂಡ ಮತ್ತು ಬಾಲ್ ಇದೆ ಸ್ಟೇಜ್ ಎದುರುಗಡೆ. ಬಾಲ್ ಹಾಕುವುದರಲ್ಲಿ ದ್ವಿತೀಯ ಕೃತಿ ಐಶಾನಿ, ಪ್ರಥಮ ಅದೀಶ್ ಜಾಣಂತಿ. ಅಭಿನಂದನೆಗಳು ಸತೀಶ್ ಚಂದ್ರ ಅತ್ರಿಜಾಲ್, ಧನ್ಯವಾದಗಳು. ಹಾಳೆ ಊಟ ಮುಗಿದಿದೆ. ಫಿನಿಶ್ ಮಾಡಿಕೊಳ್ಳಿ. ಹಾಳೆ ಓಟ ಹುಡುಗಿಯರ ಫೈನಲ್ ರೌಂಡ್. ಬಾಲ್ ಪಾಸಿಂಗ್ ನಡೀಲಿಕ್ಕಿದೆ. 1 ಮತ್ತು 2ನೇ ತರಗತಿಯ ಹುಡುಗಿಯರಿಗೆ ಬನ್ನಿ. ಹುಡುಗರು ಬನ್ನಿ. 1 ಮತ್ತು 2ನೇ ತರಗತಿಯ ಹುಡುಗರು ಒಂಜಿ ಬುಕ್ 2ನೇ ಕ್ಲಾಸ್ ಆನ್ ಜೋಕ್ಲೆಗೆ ರೆಡಿ. ಈಗ 1 ಮತ್ತು 2ನೇ ತರಗತಿಯ ಬಾಲ್ ಪಾಸಿಂಗ್ ಹುಡುಗರದ್ದು 2ನೇ ಗಂಟೆ ಬಾಲ್ ಇಪ್ಪಳು ಐ ಔಟ್ ಪಿದೆ ಬೋರ್ಡು ಲಾಸ್ಟ್ ಇಯರ್ ವರೆಗೆ ಐ ವಿನ್ನರ್. ಪ್ರಥಮ ಹಾಗೂ ದ್ವಿತೀಯ ನಡೀಲಿಕ್ಕಿದೆ. ಎಸ್, ಓಕೆ. ಕಾರ್ಯಕ್ರಮ ನಡಪರೆಗೊಂಡು ರಾಜನ್ ದೈವದ ಕಟ್ಟಿಗೆ ಸೇರಿದನ ಮಾಂತ ಇಲ್ಲಂತಾಗಲಿ ಎಲ್ಲ ಹಿಡಿದು ಬುಕ್ಕ ಕೊಂಡ ಸೋಮವಾರ ಹಿಡಿದು ಬುಕ್ಕ 10 ದಿನ ಒವೆ ಮಧು ಮಾಂಸ ಸ್ವೀಕಾರ ಮಲ್ಪರೆಜ್ಜಿ ಇಲ್ಲಲ್ ಮಲ್ಪರೆಜ್ಜಿ ಬಿದೈಪೋತು ಹೋಟೆಲ್ ತಿನಿಯರೆಜ್ಜಿ ದಯಪಂಡ ದೈವಿಕ ಕಾರ್ಯಲು ನಡಪಡಿನ ವಿಚಾರ ಎತ್ತ ವಿಶೇಷ ಸೂಚನೆ ಆದೆ 14 ತಾರೀಕಿಗೆ ಗುರುವಾರದಾನಿ ಬುಲ್ಪುಗೋ ಮುಕ್ತ ತಾರಾಯಿದ ಗಣಪತಿ ಹೋಮ.
ದಿಶಿಸಾರಥಿ ಸಗ್ರಹ ಮೃತ್ಯುಂಜಯ ಹೋಮ. ಈ ಮೃತ್ಯುಂಜಯ ಹೋಮಡು ಪ್ರತಿ ಇಲ್ಲದ ಆಂಜೋವು ಪೊಂಜೋವು ಕಡ್ಡಾಯವಾದ ಪಾಲ್ಗೆ ತೊರಡು. ಅಂಚನೆ 17 ತಾರೀಕು ದಾನಿ ಶುಕ್ರವಾರ ಗುಲ್ಪುಗು ತ್ರಿಕಾಲ ಪೂಜೆ, ಚಂಡಿಕಾ ಹೋಮ, ಸುಹಾಸಿನಿ ಆರಾಧನೆ, ರಾತ್ರಿ ಅಘೋರ ಹೋಮ, ಸುದರ್ಶನ ಹೋಮ. 18 ತಾರೀಕು ಶನಿವಾರ ದಾನಿ ಗುಲ್ಪುಗು ತಿಲ್ಲ ಹೋಮ. ಈ ಕಾರ್ಯಕ್ರಮಗಳು ದೈವದ ಕೂಡುಕಟ್ಟದ ಮಾಂತ ಇಲ್ಲದಾಗಲೇ ಪಾಲ್ಗೆ ತಂದು ದೈವದ ಕೃಪೆಗೆ ಪಾತ್ರರಾವಡು ಪಂಡಿತ ರಾಜ್ಯ ದೈವ ಮತ್ತು ಪರಿವಾರ ದೈವದ ಟ್ರಸ್ಟ್ದ ಪರವಾದ ನಿಗಲ್ತ ವಿನಂತಿ ಬಂತೊಂದು. ಒಂದು ಮತ್ತು ಎರಡನೇ ತರಗತಿಯ ಹುಡುಗರ ವಿಭಾಗದ ಬಾಲ್ ಪಾಸಿಂಗ್ ಸ್ಪರ್ಧೆ ಕೆಸರಿನ ಗದ್ದೆಯಲ್ಲಿ ಪುಟಾಣಿ ಮಕ್ಕಳಿಗೆ ಬಾಲ್ ಪಾಸಿಂಗ್. ಇದರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಇದೆ. ಬಾಲ್ ಪಾಸ್ ಮಾಡ್ತಾ ಇರಿ, ಅವರು ವಿನ್ ಆಗ್ತಾರೆ. ಅದು ಯಾರ ಕೈಯಲ್ಲಿ ಇರುತ್ತೆ ಔಟ್. ದಯವಿಟ್ಟು ಬಾಲ್ ಅನ್ನು ಕೈಯಲ್ಲಿ ಇಟ್ಕೊಳ್ಬೇಡಿ, ಅದು ಬೆಂಕಿ ಚೆಂಡು. ಬೆಂಕಿ ಚೆಂಡು ಕೈಯಲ್ಲಿ ಬಾಲ್ ಇದ್ರೆ ಕೈ ಸುಡ್ತದೆ. ಈಗ ಪ್ರಥಮ ಹಾಗೂ ದ್ವಿತೀಯಕ್ಕೆ ಕಾದಾಟ. ಬಾಲ್ ಪಾಸಿಂಗ್ ಅಂತಿಮ ಕ್ಷಣ. ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕೆ ಇದು ಅಂತಿಮ ಕ್ಷಣ. ದಿನೇಶ್ ಇಲಿಮನಿ ಫಸ್ಟ್ ಅಂಡ್ ಸೆಕೆಂಡ್. ಮೂರು ಮತ್ತು ನಾಲ್ಕನೇ ತರಗತಿಯ ಹುಡುಗಿಯರ ಬಾಲ್ ಪಾಸಿಂಗ್ ಬರಬೇಕು. ನನ್ನ ಹತ್ರ ಬನ್ನಿ. ಹುಡುಗಿಯರ ಬಾಲ್ ಪಾಸಿಂಗ್. ಏಳು, 8, 9 ಹುಡುಗರ ವಿಭಾಗದ ಉಪ್ಪು ಮುಡಿ ಓಟದ ವಿಜೇತರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಅಜಯ್, ಉಪ್ಪು ಮುಡಿ ಓಟದಲ್ಲಿ ಪ್ರಥಮ ಸ್ಥಾನಿ ಅಜಯ್. ನಿಮ್ಮ ಟೀಮ್ಮೇಟ್ ಕಾಯ್ತಾ ಇದ್ದಾರೆ, ಪ್ರಣೀತ್ ಕಾಯ್ತಾ ಇದ್ದಾರೆ ಅಜಯ್ ಅನ್ನು. 1 ಮತ್ತು 2ನೇ ತರಗತಿಯ ಹುಡುಗಿಯರ ರವಿಪ್ರಸಾದ್ ಶೆಟ್ಟಿ, ರಾಮನಗರ ಸದಸ್ಯರು, ಗ್ರಾಮ ಪಂಚಾಯತ್ ನೆಲ್ಯಾಡಿ. 1 ಮತ್ತು 2ನೇ ತರಗತಿ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟು ಗೌರವಿಸಬೇಕು. ನಡೀತಾಗಿದೆ. ಬಾಳೆಕಂಬ ಹತ್ತುವುದು 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ. 1 ಮತ್ತು 2ನೇ ಕ್ಲಾಸಿನ ಹುಡುಗರ ವಿಭಾಗದ ಬಾಲ್ ಪಾಸಿಂಗ್ ಸ್ಪರ್ಧೆಯ ವಿಜೇತರು ಆದರ್ಶ್ ಹುಣಸೆಬೆಟ್ಟು, ವಿನ್ಯಾಸ್ ಪಾತ್ರಾಜ್. ಜೋಕಲು ವೇದಿಕೆ ಆಡೆ ಮಿತ್ತು ಬೋಲೆಮ್ಮ ರವಿಯನ್ನ ಹತ್ರ ಬನ್ನಿ. ಇದಾದ ತಕ್ಷಣ ಸಾರ್ವಜನಿಕ ಪುರುಷರ ಮಹಿಳೆಯರ ಪಟ್ಟಣಕ್ಕೆ 1 ಮತ್ತು 2ನೇ ಕ್ಲಾಸಿನ ಹುಡುಗಿಯರ ವಿಭಾಗ ಬಾಲ್ ಪಾಸಿಂಗ್. ನಿಶ್ಮಿತಾ ಪ್ರಥಮ. ಯಾರು ನಿಶ್ಮಿತಾ? ಮೇಲೆ ಬಾಮ, ಅಲ್ಲಿ ಹೋಗಿ. ಸಾನ್ನಿಧ್ಯ ದ್ವಿತೀಯ. ನಿಶ್ಮಿತಾ ಪ್ರಥಮ, ಸಾನ್ನಿಧ್ಯ ದ್ವಿತೀಯ. 1 ಮತ್ತು 2ನೇ ಕ್ಲಾಸಿನ ಬಾಲ್ ಪಾಸಿಂಗ್ ಹುಡುಗಿಯರ ವಿಭಾಗ. ಈಗ 3 ಮತ್ತು 4ನೇ ತರಗತಿಯ ಹುಡುಗಿಯರ ಬಾಲ್ ಪಾಸಿಂಗ್ ನಡೀತಾ ಇದೆ. ಆ ಭಾಗದಲ್ಲಿ ಹುಡುಗರ ಬಾಳೆಕಂಬ ಹತ್ತುವುದು. ಮಾತ ಬಾಳೆಕಂಬ ಬರ್ತನೆಗೆ ಸೇರ್ಪರ ಮಾತ ಆಂಜೋಗ್ಲಾಡೆ ಪೋಡು ಸ್ವರೂಪ್ ಶೆಟ್ಟಿ ಅಂಚನೆ ಸತೀಶ್ ಪ್ರಕಾಶ್ ಅಂಡ್ ತಿಮ್ಮಪ್ಪಗೌಡ ಮೈತ್ರೋಡಿ ಇವ್ಳೆರು ಅಡೆಪೋಡ್ ಮಾತ. ಸಜ್ಜನ ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿ, ಯಾರಾದ್ರೂ ಧನ ಸಹಾಯ ನೀಡುವವರಿದ್ರೆ ಕೌಂಟರ್ ಅಲ್ಲಿ
ನಮ್ಮ ಶಾಸ್ತಾರ ತಂಡದ ಸ್ವಯಂ ಸೇವಕರು ಕುಳಿತಿದ್ದಾರೆ. ಹಣ ಸಹಾಯವನ್ನು ನೀಡಿ ಸಹಕರಿಸುವರೆ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಒಂದು ಕೆಸರಡೊಂಜಿ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ಶಾಸ್ತಾರ ಪುತ್ರಾಡಿ ಹಾರ್ಪಣ ಈ ಮಣ್ಣಿನಲ್ಲಿ ನಡೆಯುವಲ್ಲಿ ನಿರಂತರವಾಗಿ ರಾತ್ರಿಯ ನಿದ್ದೆ ಬಿಟ್ಟು ಹಗಲಿನ ಬಿಸಿಲನ್ನು ಲೆಕ್ಕಿಸದೆ ಇದೀಗ ಹಾಗೂ ದ್ವಿತೀಯ ಸ್ಥಾನಕ್ಕೆ ಶಾಸ್ತಾರ ತಂಡ ಬಾಲ್ ಪಾಸಿಂಗ್ ನಡೀತಾ ಇದೆ. ಈ ಸಮ್ಮುಖದಲ್ಲಿ ಸಂಚಾರಿ ಸ್ಟುಡಿಯೋದ ಒಂದು ಉತ್ತಮವಾದಂತಹ ವಿಡಿಯೋ ಚಿತ್ರೀಕರಣವಾಗ್ತಾ ಇದೆ. ಯೂಟ್ಯೂಬ್ ನಲ್ಲಿ ಸಂಚಾರಿ ಸ್ಟುಡಿಯೋ ಅನ್ನೋದನ್ನು ತಾವುಗಳೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು, ಬೆಲ್ ಐಕಾನ್ ಅನ್ನು ಒತ್ತಬೇಕು. ಅದರ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಬೇಕು. ಅದರ ಹೋರಾಗಿರ್ತಕ್ಕಂತಹ ಸಂತೋಷ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ವಾಗತಿಸಿಕೊಂಡು ಅಂಕಣದಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದೇವೆ. ಇದು ಈಗ 3 ಮತ್ತು 4ನೇ ತರಗತಿಯ ಹುಡುಗಿಯರ ಬಾಲ್ ಪಾಸಿಂಗ್ ಫೈನಲ್. 3 ಮತ್ತು 4ನೇ ತರಗತಿಯ ಹುಡುಗರ ಬಾಳೆಕಂಬ ಹತ್ತುವುದು ಕೊಟ್ಟು ಸಹಕರಿಸಬೇಕು. ಬಾಲ್ ಪಾಸಿಂಗ್ 3 ಮತ್ತು 4ನೇ ವಿದ್ಯಾರ್ಥಿನಿಯರ ವಿಭಾಗ ಪ್ರಥಮ ಶೋಮಿತಾ ರಾಮನಗರ, ದ್ವಿತೀಯ ಪ್ರಾಪ್ತಿ ಕಲ್ಲೇರಿ. ಒಂದು ಉತ್ತಮ ಫ್ರೆಂಡ್ಸ್ಗಳವರು ಒಟ್ಟಿಗೆ ಯಾವಾಗ ಆಟ ಆಡ್ತಾ ಇರುವಂತವರು. ಸೇರಿಕೊಂಡಿದ್ದ ನಿಮ್ಮನ್ನು ಕೂಡ ಸ್ವಾಗತಿಸಿಕೊಂಡಿದ್ದೇವೆ. ವಿಶೇಷವಾಗಿ ಉಪ್ಪಿನಂಗಡಿಯಲ್ಲಿ ನಮಗೆ ಅನುಮತಿಯನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಪಟ್ಟವರು ಶ್ರೀಯುತ ದಿನೇಶ್ ಗೌಡ ದೊಡ್ಡ ಚಪ್ಪಲಿಗೆ ನಿಮ್ಮನ್ನು ಅಭಿನಂದಿಸಿದ್ದೇವೆ. ಹತ್ತುವುದು ವೈರಸ್ ಇಲ್ಲದೆ ಗೊತ್ತಾನಲ್ಲ ಐತೆ ಮನ್ನಡ ಕೆಸರ ಮಕ್ಕಳ ವಿಭಾಗದಲ್ಲಿ ಕೇವಲ 2 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿದೆ. ಐದಪ್ಪಿ ಗ್ಯಾರಂಟಿ. ಬರ್ತೇವೆ. ಇದ್ರೆ ಶಿವರಾಮಣ್ಣ, ಇಲ್ಲದಿದ್ರೆ ಅವರ ಮನೆಯ ಸದಸ್ಯರು ಯಾರೇ ಇದ್ರು ಕಡೆ ಬರಬೇಕು. ಶಿವರಾಮ್ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಒಬ್ಬರಾದ ಶಿವರಾಮ್ ಹೊಸಟ್ಲು ಇವರ ಪರವಾಗಿ ಅವರ ಧರ್ಮಪತ್ನಿ ಹೊರಾಂಗಣ ವಿಭಾಗದಲ್ಲಿ ಸೆಗಣಿ ಸಾರಿಸುವ